ಯಾರ ಮನೆ ಮೇಲೆ ಅಟೆಂಪ್ಟ್ ಆಗಿದೆಯಲ್ಲ ಗುರುಪ್ರಸಾದ್, ಅವನು ಮುಂಚೆನೆ ಪರಿಚಯ ಇದ್ದ. 7 ಜನ ಆರೋಪಿಗಳಲ್ಲಿ 6 ಜನ ಅರೆಸ್ಟ್ ಆಗಿದ್ದಾರೆ. ಒಬ್ಬ ಏನಿದಾನೆ ಜೀವಾವಧಿ ಶಿಕ್ಷೆಯಲ್ಲಿ ಇದ್ದಾನೆ. ಪೆರೋಲ್ ನಲ್ಲಿ ಆಚೆ ಬಂದು ಕ್ರೈಮ್ ಮಾಡ್ಬಿಟ್ಟು ವಾಪಸ್ ಈಗ ಆಲ್ರೆಡಿ ಜೈಲಿನಲ್ಲಿ ವಾಪಸ್ ಹೋಗಿದೆ. ಇದರಲ್ಲಿ ಈ ಸನಲ್ ಅನ್ನೋನ್ ಮೇಲೆ 15 ಕೇಸ್ ಇದೆ. ಈ ತರ ಎಲ್ಲರೂ ಕೂಡ ಪ್ರೀವಿಯಸ್ ಅಫೆಂಡರ್ಸ್. ಇದು ಲೋಕಲ್ ಅಡ್ರೆಸ್ ಎಲ್ಲ ಈ ಸುಧೀರ್ ಅನ್ನೋನು ತೋರಿಸ್ತಾನೆ. ಆರ್ನಮೆಂಟ್ ರಿಕವರಿನೂ ಆಗಿದೆ. ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಇದೇ ತಿಂಗಳು 7ನೇ ತಾರೀಕು ಪಡವನೂರು ಗ್ರಾಮದಲ್ಲಿ ಒಂದು ಮನೆಯಲ್ಲಿ ದರೋಡೆ ಆಗಿತ್ತು. ಆ ದರೋಡೆ ಈ ಭಾಗದಲ್ಲೆಲ್ಲ ಸ್ವಲ್ಪ ಎಲ್ಲರೂ ಕೂಡ ಅರ್ಲಿ ಮಾರ್ನಿಂಗ್ ದರೋಡೆ ಆಗಿತ್ತು, ಈ ಥರ ಮತ್ತೆ ಒಂದು ಸಲ ಆಗ್ತಾ ಇದೆ ಅಂತೆಲ್ಲ ಕೂಡ ಕೆಲವು ಪೇಪರಲ್ಲೆಲ್ಲ ಬಂದಿತ್ತು. ಸೊ ಅದನ್ನು ಪತ್ತೆ ಹಚ್ಚಲಿಕ್ಕೆ DSP ಅವರ ಸೂಪರ್ವಿಷನ್ನಲ್ಲಿ ಇನ್ಸ್ಪೆಕ್ಟರ್ ರವಿ ಅವರ ಕೆಳಗಡೆ ಒಂದು ಟೀಮ್ ಮಾಡಿ ಎಲ್ಲ ಕಡೆ ಒಳ್ಳೆ ಕ್ರೈಮ್ ಸಿಬ್ಬಂದಿ ಯಾರಿದ್ದಾರೆ ಅವ್ರನ್ನೆಲ್ಲ ಒಟ್ಟಿಗೆ ಮಾಡಿ ಪತ್ತೆ ಮಾಡಲಿಕ್ಕೆ ಅಂತ ಒಂದು ಟೀಮ್ ಮಾಡಿದ ಮೇರೆಗೆ ಅವರು ತುಂಬ ಎಫರ್ಟ್ ಹಾಕಿ, ಯಾಕೆಂದರೆ ಈ ಕೇಸ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸ್ಮಾರ್ಟಾಗೆ ಯು ಕ್ಯಾನ್ ಸೇ ದಟ್ ಇದೊಂದು ದರೋಡೆ ಮಾಡಿದರು. ಮೇಯ್ನಾಗೆ ಎಲ್ಲೂ ಶಬ್ದ ಮಾಡದೆ ಗಾಡಿನ ರೋಡ್ನಲ್ಲೇ ಮೇನ್ ರೋಡ್ನಲ್ಲೇ ನಿಲ್ಲಿಸಿ ಅವರೆಲ್ಲ ಒಳಗೆ ಬಂದು ಹಿಂದ್ಗಡೆಯಿಂದ ಡೋರ್ ಬ್ರೇಕ್ ಮಾಡಿ ತುಂಬ ಕ್ವಿಕ್ಕಾಗಿ ಎಂಟರ್ ಆಗಿ ಅಲ್ಲಿ ಒಳಗಿದ್ದವ್ರನ್ನೆಲ್ಲ ಕೂಡ ಅವರೇ ಒಂದು ದಾರ ಮತ್ತು ಬಟ್ಟೆ ಏನಿದೆ ಮುಖಕ್ಕೆ ಕಟ್ಟುವಂಥದ್ದು ಅವರೇ ತೊಗೊಂಬಂದು ಕಟ್ ಹಾಕಿ, ಅದಾದಮೇಲೆ ಲೈಟೆಲ್ಲ ಆಫ್ ಮಾಡಿ ಸೊ ದಟ್ ಬೇರೆ ಯಾರಿಗೂ ಗೊತ್ತಾಗದೇ ಇರೋ ಥರ, ಅದಾದಮೇಲೆ ಅವರೇ ಎಲ್ಲ ಮನೆಯೆಲ್ಲ ಹುಡುಕಿದ ಮೇಲೆ ಈ ಟಾರ್ಚು ಫೋನ್ಗಳನ್ನೆಲ್ಲ ತೊಗೊಂಡು ಒಂದು ಬಕೆಟಲ್ಲಿ ಹಾಕಿ ಆ ಟಾರ್ಚ್ಗಳನ್ನೆಲ್ಲ ಮನೆಯಲ್ಲಿದ್ದ ಟಾರ್ಚ್ಗಳನ್ನೆಲ್ಲ ತೊಗೊಂಡು ಹೋಗ್ತಾ ಏನು ಕಟ್ಟಿದ್ರು ಇವರ ಮುಖಕ್ಕೆಲ್ಲ ಬಟ್ಟೆ ಅದನ್ನು ಕೂಡ ಅವರೇ ವಾಪಸ್ ತೊಗೊಂಡು ಹೋಗ್ಬಿಡ್ತಾರೆ. ಅವರೇ ತಂದು ಅವರೇ ತೊಗೊಂಡು ಹೋಗ್ತಾರೆ, ಏನು ಎವಿಡೆನ್ಸ್ ಬಿಡದೇ ಇರೋ ಥರ. ಸೊ ಈ ಥರ ಎಲ್ಲ ತುಂಬ ಟೆಕ್ನಿಕಲ್ಲಾಗಿ ಸೌಂಡಾಗಿ ಒಂದು ಮಾಡಿದರು. ಇದನ್ನು ಫೈನಲಿ ಪತ್ತೆ ಮಾಡಲಿಕ್ಕೆ ಈ ಎಂಟೈರ್ ಟೀಮ್ ಸಾಕಷ್ಟು ಎಫರ್ಟ್ ಹಾಕಿ ದ ಎಂಟೈರ್ ಟೀಮ್ ಹ್ಯಾಸ್ ಡನ್ ಅ ವಂಡರ್ಫುಲ್ ವರ್ಕ್. ಈಗ ಅಷ್ಟು ಜನ ಅದರಲ್ಲಿ ಏನಿದ್ದಾರೆ 7 ಜನ ಆರೋಪಿಗಳಲ್ಲಿ 6 ಜನ ಅರೆಸ್ಟ್ ಆಗಿದ್ದಾರೆ. ಆ್ಯಂಡ್ ಒಬ್ಬ ಏನಿದ್ದಾನೆ ಅವನು ಆಲ್ರೆಡಿ JCಯಲ್ಲಿದ್ದಾನೆ. ಆ ಒಬ್ಬ ಆ್ಯಕ್ಚುಲಿ ಜೀವಾವಧಿ ಶಿಕ್ಷೆಯಲ್ಲಿ ಇದ್ದಾನೆ. ಮಧ್ಯದಲ್ಲಿ ಪೆರೋಲ್ನಲ್ಲಿ ಆಚೆ ಬಂದು ಆ ಪೆರೋಲ್ ಟೈಮ್ನಲ್ಲಿ ಇವ್ರ ಜೊತೆಗೆ ಈ ಕ್ರೈಮ್ನಲ್ಲಿ ಭಾಗಿಯಾಗಿರ್ತಾನೆ. ಉಳಿದವಂಗೆ ಎಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ. ಸೊ ಈ ಪೆರೋಲ್ನಲ್ಲಿ ಆಚೆ ಬಂದವನು ರವಿ ಅಂತ. ಈ ಉಳಿದವರು ಏನಿದ್ದಾರೆ ಸುಧೀರ್ ಕುಮಾರ್ ಅನ್ನೋನು, ಅವನು ಈ ವಿಟ್ಲ ಲಿಮಿಟ್ಸ್ನವನು, ಮತ್ತು ವಸಂತು, ಕಿರಣ್, ಸನಲ್ಲು, ಮೊಹಮ್ಮದ್ ಫೈಜಲ್ ಮತ್ತು ಅಬ್ದುಲ್ ನಿಜಾರ್ ಅನ್ನೋರು, ಇವರೆಲ್ಲ ಕೂಡ ಕೇರಳ ಕಾಸರಗೋಡ್ನವರು. ಇದರಲ್ಲಿ ಈ ಸನಲ್ ಅನ್ನೋನ ಮೇಲೆ 15 ಕೇಸ್ ಇದೆ. ಕಳ್ತನ ಕೇಸ್ಗಳು ಮತ್ತು 86 ಕೇರಳ ಪ್ರಿಸನ್ಸ್ ಆ್ಯಕ್ಟ್ ಕೇಸು. ಹಾಗೆ ಈ ಉಳಿದವ್ರ ಮೇಲೂ ಕೂಡ ಸುಧೀರ್ ಅನ್ನೋನ ಮೇಲೆ 2 ಕೇಸ್ ಇದೆ ವಿಟ್ಲಾದಲ್ಲಿ, ಪುತ್ತೂರಲ್ಲಿ. ವಸಂತ್ ಅನ್ನೋನ ಮೇಲೆ 4 ಕೇಸು, ಕಿರಣ್ ಅನ್ನೋನ ಮೇಲೆ 3 ಕೇಸ್, ಫೈಜಲ್ ಅನ್ನೋನು 3 ಕೇಸು, ನಿಸಾರ್ ಅನ್ನೋನು 2 ಕೇಸ್. ಸೊ ಈ ಥರ ಎಲ್ಲರೂ ಕೂಡ ಪ್ರೀವಿಯಸ್ ಅಫೆಂಡರ್ಸ್. ಬಟ್ ಬೇಲ್ ಮೇಲೆ ಈ ಥರ ಬಂದು ಪದೇ ಪದೇ ಇದು ಮಾಡ್ತಿರೋದು ಕಂಡು ಬಂದಿದೆ. ಸೊ ಈ ಕೇಸ್ನಲ್ಲಿ ಸ್ಟ್ರಾಂಗ್ ಆಗಿ ಅವ್ರ ಮೇಲೆ ಎಲ್ಲ ಕೂಡ ಪಾಸ್ಟ್ ಏನು ಕೇಸಸ್ ಇದೆ ಅದೆಲ್ಲ ಸೇರಿಸಿ ವಿ ವಿಲ್ ಬಿ
ಪ್ರೆಸೆಂಟಿಂಗ್ ಇಟ್ ಟು ದಿ ಕೋರ್ಟ್. ಸೊ ಇಷ್ಟಕ್ಕೂ ಈ ಎಂಟೈರ್ ಟೀಮ್ ಯಾರಿದ್ದಾರೆ, ದಟ್ ಈಸ್ ನಮ್ಮ ಇನ್ಸ್ಪೆಕ್ಟ್ರು, 3 ಜನ PSI, ಹಾಗೆ ಆ ಎಂಟೈರ್ ಸಿಬ್ಬಂದಿ ಎಲ್ಲರೂ ಇದ್ದಾರೆ. ಹೆಸರುಗಳೆಲ್ಲ ನಿಮಗೆ ಪ್ರೆಸ್ ನೋಟ್ನಲ್ಲಿ ಕೊಟ್ಟಿದ್ದೀವಿ. ಇವರೆಲ್ಲ ಎಫರ್ಟ್ ಹಾಕಿ ಹಿಡಿದಿದ್ದಾರೆ. ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ವರ್ಕ್. ಇವ್ರಿಗೆಲ್ಲರಿಗೂ ಕೂಡ ಎಂಟೈರ್ ಟೀಮ್ ವಿ ಅಪ್ರಿಷಿಯೇಟ್ ದೆಮ್. ಅವ್ರಿಗೆ ಒಂದು ಸಣ್ಣ ಕ್ಯಾಶ್ ರಿವಾರ್ಡು ಪ್ಲಸ್ ಎಲ್ಲರಿಗೂ ಗುಡ್ ಸರ್ವಿಸ್ ಅಪ್ರಿಸಿಯೇಷನ್ ಲೆಟರ್ ವಿತ್ ಎಂಟ್ರಿ ಸರ್ವಿಸ್ ಬುಕ್ನಲ್ಲಿ ಮಾಡ್ತೀವಿ. ಆರ್ನಮೆಂಟ್ ರಿಕವರಿನೂ ಆಗಿದೆ. ಸೊ ಒಂದು ಚೈನು, 2 ಬಳೆ ಮತ್ತು ಸ್ವಲ್ಪ ಕ್ಯಾಶ್ ಹ್ಯಾಸ್ ಬಿನ್ ರಿಕವರ್ಡ್. ಅದು ಡೀಟೇಲ್ಸ್ ಕೊಡ್ತೀವಿ. ಸೊ ಇದರಲ್ಲಿ ಪ್ರಮುಖ ಆರೋಪಿ ಅಂದರೆ ಬೇಸಿಕಲಿ ಇದು ಲೋಕಲ್ ಅಡ್ರೆಸ್ ಎಲ್ಲ ಈ ಸುಧೀರ್ ಅನ್ನೋನು ತೋರಿಸ್ತಾನೆ. ಅಂದರೆ ಯಾರ ಮನೆ ಅಟೆಂಪ್ಟ್ ಮಾಡ್ಬೋದು ಅನ್ನೋ ಡೀಟೇಲ್ಸ್ ಬಂದು ಈ ಸುಧೀರ್ ಅನ್ನೋನು, ಅದೇ ನಮ್ಮ ವಿಟ್ಲ ಲಿಮಿಟ್ಸ್ನಲ್ಲಿರುವಂಥವನು ತೋರಿಸ್ತಾನೆ. ಇಲ್ಲಿನಲ್ಲಿದ್ದು ಪೆರೋಲ್ನಲ್ಲಿ ಆಚೆ ಬಂದಿರೋ ಟೈಮ್ನಲ್ಲಿ ಮಾಡೋವಂಥದ್ದು. ಇಲ್ಲ, ಅವನ ಮೇಲೆ ಅದೇ ನಾನು ಹೇಳ್ದಂಗೆ 5 ಕೇಸ್ ಇದೆ ಆಲ್ರೆಡಿ ಹಳೆ ಪೆರೋಲ್ನಲ್ಲಿ. ಸೊ 5 ಕೇಸ್ ಇದೆ, ಅದರಲ್ಲಿ ಒಂದು ಕೇಸ್ನಲ್ಲಿ ಕನ್ವಿಕ್ಷನ್ ಆಗಿದೆ. ಸೊ ಜೈಲ್ನಿಂದ ಪೆರೋಲ್ ಮೇಲೆ ಬಂದಾಗ ಈ ಕ್ರೈಮ್ ಮಾಡಿಬಿಟ್ಟು ವಾಪಸ್ ಈಗ ಆಲ್ರೆಡಿ ಜೈಲ್ನಲ್ಲಿ ವಾಪಸ್ ಹೋಗಿದ್ದಾನೆ, ಈಗ ಜೈಲಿನಲ್ಲೇ ಇದ್ದಾನೆ. ಸೊ ಆ ರವಿ ಅನ್ನೋನು ಈ 7 ಜನರಲ್ಲಿ ಅವನು ಇನ್ನೂ ಜೈಲಿನಲ್ಲೇ ಇದ್ದಾನೆ. ಉಳಿದಿದ್ದಾರನವರು ಅರೆಸ್ಟ್ ಆಗಿದ್ದಾರೆ. ಹೌದು, ಆ ಗ್ಯಾಪ್ನಲ್ಲಿ ಪೆರೋಲ್ನಲ್ಲಿ ಬಂದಾಗ ಈ ಕೃತ್ಯದಲ್ಲಿ ಭಾಗವಹಿಸಿ ಪೆರೋಲ್ನಲ್ಲಿ ರಜದಲ್ಲಿ ಆಚೆ ಬರ್ತಾನೆ, ಮತ್ತೆ ಅರೆಸ್ಟ್ ಆಗೋದ್ರ ರಜೆ ಬಂದಿರ್ತಾರ. ಪೆರೋಲ್ ಅಂದ್ರೆ ಕನ್ವಿಕ್ಷನ್ ಆದವರಿಗೆ ರಜೆ ಅವನು ಮತ್ತೆ ರಜೆ 9ನೇ ತಾರೀಕು ರಜೆ ಮುಗ್ದು ಅರೆಸ್ಟ್ ಅಂತ ಬರೋದಿಲ್ಲ. ಪೆರೋಲ್ ಅಂದ್ರೆ ಅದು ಮಧ್ಯದಲ್ಲಿ ಅವ್ರಿಗೆ ಒಂದಷ್ಟು ದಿನ ಬಿಡುಗಡೆ ಮಾಡ್ತಾರೆ. ಮೀನ್ಸ್ ಫಾರ್ ಸರ್ಟನ್ ರೀಸನ್ಸ್ ಹಿ ವುಡ್ ಹ್ಯಾವ್ ಗಿವನ್. ಅಂದರೆ ಕೇರಳ ಕೇಸ್ನಲ್ಲಿ ಅಲ್ಲೇ ಕೇರಳ ಜೈಲ್ನಲ್ಲಿ ಇದ್ದವನು ಪೆರೋಲ್ನಲ್ಲಿ ಆಚೆ ಬಂದಿರ್ತಾನೆ 15 ದಿನ, ಮತ್ತೆ ಹಿ ಈಸ್ ಬ್ಯಾಕ್ ಇನ್ ಜೈಲ್. ಅದು ರಿಕವರಿ ಆಗಿದೆ. ಅವರು ಸೇಲ್ ಮಾಡಿ ಎಲ್ಲ ಹಂಚ್ಕೊಳ್ಳೋ ಇದರಲ್ಲಿ ಇದ್ರು, ಬಟ್ ಇಟ್ ಹ್ಯಾಸ್ ಬಿನ್ ರಿಕವರಿ. ಸೊ 3 ಜನ ಏನಿದೆ, ನಮ್ಮಲ್ಲಿ ನಡ್ಪಳ್ಳಿ ವಿಲೇಜಲ್ಲಿ 3 ಜನ ಅರೆಸ್ಟ್ ಆಗಿದ್ದಾರೆ. ಅದು ನಿಮ್ಮ ಡೀಟೇಲ್ಸ್ ಇದೆ, 1, 2, 3 ಕೊಟ್ಟಿದ್ದೀವಿ ಈ ಇದರಲ್ಲಿ ಪ್ರೆಸ್ ನೋಟ್ನಲ್ಲಿ. ದಟ್ ಈಸ್ ಕಿರಣ್, ಸುಧೀರ್ ಮತ್ತು ಸನಲ್. ಅವರ ಸ್ಟೇಟ್ಮೆಂಟ್ ಮೇರೆಗೆ ಉಳಿದಿದ್ದ 3 ಜನ ಏನಿದ್ದಾರೆ ಅವರು ಅರೆಸ್ಟ್ ಆಗಿದ್ದಾರೆ. 2 ಕೇರಳದಲ್ಲಿ, ಒಬ್ಬ ಇಲ್ಲೇ ಲೋಕಲ್ನಲ್ಲಿ ಸಿಕ್ಕಿದ. ಅಲ್ಲ, 3 ಜನ ಕೇರಳದಲ್ಲಿ, ಸಾರಿ 3 ಜನ. ಸೊ ನಿನ್ನೆ ರಾತ್ರಿ ಫಸ್ಟ್ 11 o'clockಗೆ 3 ಜನ ಅರೆಸ್ಟ್ ಆಗಿದ್ದಾರೆ. ಉಳಿದವರು ಈಗ ಬೆಳಗ್ಗೆ ಅಷ್ಟು ಜನ, ಉಳಿದಿದ್ದ 3 ಜನ ಬೆಳಗ್ಗೆ ಅರೆಸ್ಟ್ ಆಗಿದ್ದಾರೆ. ಸುಧೀರ್ಗೆ ಸೊ ಸುಧೀರ್ಗೆ ಈ ಯಾರ ಮನೆ ಮೇಲೆ ಅಟೆಂಪ್ಟ್ ಆಗಿದೆಯಲ್ಲ ಗುರುಪ್ರಸಾದ್, ಅವನು ಮುಂಚೆನೇ ಪರಿಚಯ ಇದ್ದ. ಸುಧೀರ್ಗೆ ಪರಿಚಯ ಇರೋವಂಥ ಮನುಷ್ಯ. ಅವನ ಮನೆಗೆ ಅಟೆಂಪ್ಟ್ ಮಾಡ್ತಾರೆ. ಅಂದರೆ ಅವ್ರ ಮನೆಯಲ್ಲಿ ಸ್ವಲ್ಪ ಚೆನ್ನಾಗಿ ಸಿಗ್ಬೋದು ಅನ್ನೋ ಉದ್ದೇಶದಿಂದ ಪರಿಚಯ ಇದ್ದು. ಸೊ ಅದೇ ಆ ಕೇಸ್ ಡೀಟೇಲ್ಸ್ ನಿಮಗೆ ಹಾಕಿ ಕೊಟ್ಟಿದ್ದೀವಿ. ಮುಂಚೆ ಎಲ್ಲ ಮಾಡಿದ್ದಾರೆ. ಸಮ್ ಆಫ್ ದೆಮ್ ಹ್ಯಾವ್ ಅಟೆಂಪ್ಟೆಡ್. ಅಲ್ಲ, ಥೆಫ್ಟ್ ಕೇಸಸ್ ಇದೆ. ಅದರಲ್ಲಿ ಕಿರಣ್ ಮೇಲೆ ಒಂದಿದೆ ದರೋಡೆ ಕೇಸು. ಸಿಮಿಲರ್ಲಿ ಫೈಜಲ್ ಮೇಲೂ ಇದೆ, ಅಬ್ದುಲ್ ನಿಜಾರ್ ಮೇಲೂ ಇದೆ. ದರೋಡೆ ಮಾಡಿದವರು ಇದ್ದಾರೆ ಇದರಲ್ಲಿ, ಬೇರೆ ಅವರು ಥೆಫ್ಟ್ ಮಾಡಿದವರು. ಪಾರ್ಡನ್? ಹೌದು, ಪುತ್ತೂರು ರೂರಲ್ ಲಾಸ್ಟ್ 66/2022. ಹೋದ ವರ್ಷ 2022. ಕೋರ್ಟಿಗೆ ಹಾಜರಾಗದ ಕಾರಣ ವಾರಂಟ್ ಆಗಿ ವಾಪಸ್ ಅದು ಡೀಟೇಲ್ಸ್ ತಿಳಿಸಿ. ಅದೇ ಈ ಯಾರ ಮನೆ ಮಾಡಿದಾರಲ್ಲ ಗುರುಪ್ರಸಾದ್, ಅವನ ಪರಿಚಯ ಇದ್ದಾರೆ. ಆತ ಪರಿಚಯ ನೋಡಿದಾಗೆ ಅಷ್ಟು ಫುಲ್ ಇಂಟೀರಿಯರ್ ಮತ್ತೆ ಅಷ್ಟು
ಒಳ್ಳೆ ಸೊ ಒಳ್ಳೆ ಇರುವಂತ ಮನೆಯಾಗಿ ಕಾಣುದಿಲ್ಲ, ಅದನ್ನೇ ಯಾಕೆ ಟಾರ್ಗೆಟ್ ಮಾಡಿ? ಅದೇ ನಾನೀಗ ಹೇಳ್ದಂಗೆ ಪ್ರಾಬಬಲಿ, ಈಗ ಅದು ಗೊತ್ತಿಲ್ಲ, ಬಟ್ ಗೊತ್ತಿರೋ ವ್ಯಕ್ತಿ ಒಂದು. ಸೊ ಯೂಶಲಿ ಇರ್ಬೋದು ಅನ್ನೋ ಒಂದು ಉದ್ದೇಶ, ಇವನ ಮನೆಯಲ್ಲಿ ಸ್ವಲ್ಪ ಏನಾದರೂ ಸಿಗ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ ಇವನೇ ಸಜೆಸ್ಟ್ ಮಾಡ್ತಾನೆ ಸುಧೀರ್. ಬಿಕಾಸ್ ಈ ಉಳಿದವ್ರು ಕೇರಳದವ್ರಿಗೆ ಆ ಮನೆ ಏನು ಗೊತ್ತಿಲ್ಲ, ಈ ಸುಧೀರ್ ಅನ್ನೋನು ತೋರಿಸ್ತಾನೆ, ಸಜೆಸ್ಟ್ ಮಾಡ್ತಾನೆ. ಗುರುಪ್ರಸಾದ್ ತಾಯಿ ಆ ಮನೆಗೆ ಬರುವ ಅದ್ರ ಬಗ್ಗೆ ಬಟ್ ವಿ ಡೋಂಟ್ ಹ್ಯಾವ್ ಆಸ್. ಕೇರಳ ಮಾಧ್ಯಮ ನೀವು 3 ದಿವಸ ಹಿಂದೆನೆ ಬಂಧನ ಮಾಡಿದ್ದೀವಿ ಅಂತ ಹೇಳಿ ವರದಿಯನ್ನು ಪ್ರಕಟ ಮಾಡಿದೆ. ಅಲ್ಲ, ಅದು ನಮಗೆ ಗೊತ್ತಿಲ್ಲ. ದೇ ಕ್ಯಾನ್ ರೈಟ್ ಎನಿಥಿಂಗ್. ಇಷ್ಟು ಜನ ಕೂಡ ಹೇಗೆ ಒಟ್ಟಿಗೆ ಈ ಕಳ್ಳತನಕ್ಕೆ ಹೇಗೆ ಎಲ್ಲಿ ಜಾಯಿಂಟ್ ಆಗಿ ಸಪರೇಟ್ ಬೇರೆ ಬೇರೆ? ಸೊ ಜೈಲ್ನಲ್ಲಿ ಇವ್ರಿಗೆಲ್ಲ ಕೆಲವ್ರಿಗೆ ಪರಿಚಯ ಆಗಿದೆ, ಕೆಲವರೆಲ್ಲ ಕಾಮನ್ ಆಗಿ ಜೈಲಿನಲ್ಲಿ ಪರಿಚಯ ಆದವರು, ಕೆಲವ್ರಿಗೆ ಆಚೆ ಕೂಡ ಸಿಕ್ಕಿದ್ದಾರೆ. ಅದೆಲ್ಲ ಡೀಟೇಲ್ಸ್ ಫರ್ದರ್ ಕೊಡ್ತೀವಿ ಇನ್ವೆಸ್ಟಿಗೇಷನ್ ಮತ್ತೆ ಮುಗಿದ್ಮೇಲೆ. ಅಪಾರ್ಟ್ ಫ್ರಮ್ ದಿಸ್ ಕೇಸ್, ಈಗ ಜಿಲ್ಲೆಯಲ್ಲಿ ತುಂಬ ಕ್ರೈಮ್ಗಳಾಗ್ತಿದೆ. ಈಗ ಮಂಗಳೂರು ಸಿಟಿ ಕಮ್ಮಿಂಗ್ ನೋಡಿದರೆ ಅಲ್ಲಿ CCB ಇದೆ. ನಿಮ್ಮ ತಂಡದಲ್ಲಿ ಯಾವುದೊಂದು ಸ್ಪೆಷಲ್ ಟೀಮ್ ಇದೆ, ನಿಮ್ಮೊಂದು DCI ಬಿಟ್ಟು ಬೇರೆಲ್ಲ ಇರ್ತಲ್ಲ, ಆ ಥರ ಯಾವುದೂ ಇಲ್ಲ. ಮಾಡುವಂತ ಏನಾದರೂ ಪ್ಲಾನ್? ಇಲ್ಲ ಇಲ್ಲ, ಆ ಥರ ಯಾವುದೂ ಇಲ್ಲ. ಬಟ್ ನಮ್ಮಲ್ಲಿ ಸೆಂಟ್ ಪೊಲೀಸ್ ಸ್ಟೇಷನ್ ಇದೆ ಫಾರ್ ಸ್ಪೆಸಿಫಿಕ್ ಕ್ರೈಮ್ಸ್, ಸೆಂಟ್ ಪೊಲೀಸ್ ಸ್ಟೇಷನ್. ಸೊ ಅದಕ್ಕೆ ಸಂಬಂಧ ಲೈಕ್ NDPS ಕೇಸಸ್ ಇರ್ಬೋದು, ಎಕನಾಮಿಕ್ ಅಫೆನ್ಸಸ್ಸು, ಇಂಥದಕ್ಕೆ ಸೈಬರ್ ಕ್ರೈಮ್ಸ್ ಪರ್ಟಿಕ್ಯುಲರ್ ಆಗಿ ಇಂಥದಕ್ಕೆ ಸೆಂಟ್ ಪೊಲೀಸ್ ಸ್ಟೇಷನ್ ಇದೆ. ಅದರ್ ದೆನ್ ದಟ್ ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಡ್ ಅ ಸ್ಪೆಷಲ್ ಟೀಮ್ ಕ್ಯಾನ್ ಬಿ ಫಾರ್ಮ್ಡ್. ಈಗ ಹೇಗೆ ಫಾರ್ಮ್ ಮಾಡಿದ್ದೀವಿ, ಈ ಥರ ಯಾವುದಾದ್ರೂ ಈ ಥರ ದರೋಡೆ ಆದಾಗಲೋ ಇಲ್ಲ ಕೊಲೆ ಪ್ರಕರಣ ಆದಾಗ ಇಂಥದ್ದಕ್ಕೆ ಸ್ಪೆಷಲ್ ಟೀಮ್ ಫಾರ್ಮ್ ಮಾಡಿ ಮಾಡ್ಬೋದು. ಬೇರೆ ಪರ್ಟಿಕ್ಯುಲರ್ ಅಂತೇಳಿ ಪರ್ಟಿಕ್ಯುಲರ್ ಆಸ್ ಸಚ್ ಅಪರಾಧ ಪತ್ತಿದಾಳ ಹಾಗೇನು ಅದು ಅಲ್ಲ, ಹಾಗೆ ಯಾವುದು ಆ್ಯಸ್ ಆಫ್ ನೋ ಇಲ್ಲ. ಈ ಪ್ರಕಾರ ಹೇಗೆ ಬ್ರೇಕ್ ಥ್ರೂ ಮಾಡಿದ್ರು ಅಂತ ಏನಾದ್ರು ಹೇಳ್ತೀರಾ? ಅದೇ ವಾಟ್ ಎವರ್ ವಿ ಹ್ಯಾವ್ ಗಿವನ್ ದಟ್ ಮಚ್, ಅದರ್ ಟೆಕ್ನಿಕಲ್ ಇನ್ಫಾರ್ಮೇಶನ್ ವಿಲ್ ನಾಟ್ ಬಿ. ಮೊಬೈಲ್ ತರಲಿಲ್ಲ ಆರೋಪಿಗಳಲ್ಲಿ, ಯಾರು ಮೊಬೈಲ್ ಟ್ರೇಸ್ ಮಾಡುವಂತ? ನೋ, ಸಿ ದೋಸ್ ಇನ್ಫಾರ್ಮೇಷನ್ಸ್ ವಿ ಹ್ಯಾವ್, ಬಟ್ ವಿ ಶುಡಂಟ್ ಬಿ ಟೆಲಿಂಗ್ ದಟ್. ಅದಕ್ಕೆ ವಾಟ್ ಆರ್ ದಿ ಅದರ್ ಮೆಥಡ್ಸ್ ಥ್ರೂ ವಿಚ್ ವಿ ಹ್ಯಾವ್ ಟ್ರೇಸ್ಡ್ ಅದು ಹೇಳಬಾರ್ದು. ನಡೆದಿರ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಆ ಮನೆಯಲ್ಲಿ ಅಷ್ಟು ಅಮೌಂಟ್ ಇರ್ಲಿಕ್ಕಿಲ್ಲ ಅಂತ ಹೇಳುವಂತ ಅಷ್ಟು ಅಮೌಂಟ್ ಏನಲ್ಲ, ಅಮೌಂಟ್ ಏನು ಜಾಸ್ತಿ ಹೋಗಿಲ್ಲ ನನ್ನ ಪ್ರಕಾರ. ಕೇಸ್ನಲ್ಲಿ ಇರೋದು ಎಷ್ಟು 30,000 ರುಪೀಸ್. ಇದು ಸ್ವಲ್ಪ ಅವರ ತಾಯಿ ಬಂಗಾರ ಬಿಟ್ಟರೆ ಆ್ಯಸೆಟ್ ಜಾಸ್ತಿ ಇರಲಿಲ್ಲ ಅಲ್ಲ ಮನೆಯಲ್ಲಿ, ಬಿಕಾಸ್ ಓವರ್ ಆಲ್ ಹೋಗಿರೋದೇ ಇಷ್ಟೇ. ಮತ್ತೆ ತುಂಬಾ ಇಂಟೀರಿಯರ್ ಅಲ್ಲಿ ಹೋಗಿ ಕ್ರೈಮ್ ಮಾಡೋದು ಅಂತ ಹೇಳಿ. ಅಂದ್ರೆ ಈಗ ಅಲ್ಲಿ ಅಕ್ಕಪಕ್ಕದಲ್ಲಿ ಬೇರೆ ಮನೆಗಳೆಲ್ಲ ಇರ್ತದೆ, ಅದನ್ನ ಯಾವ್ದನ್ನು ಮುಟ್ಟದೆ ಈ ಮನೆಯನ್ನು ಮಾತ್ರ ಮುಟ್ಟಲಿಕ್ಕೆ, ಅಂದ್ರೆ ಈ ಇಂಟೀರಿಯರ್ ಮನೆ ಆಕ್ಚುಲಿ ಅಲ್ಲಿ ಹಾದಿ ಕೂಡ ತಪ್ಪುವಂಗಿದೆ, ಬೇರೆ ಬೇರೆ ದಾರಿಗಳಲ್ಲೇ ಹೋಗಿ ಹೋಗ್ತದೆ. ಸೊ ಆ್ಯಸ್ ಐ ಸೆಡ್, ಸ್ವಲ್ಪ ಮುಖ ಪರಿಚಯ ಇರೋದ್ರಿಂದ ದೇ ಹ್ಯಾವ್ ಪರ್ಟಿಕ್ಯುಲರ್ಲಿ ಅಟೆಂಪ್ಟೆಡ್. ಅದರ್ವೈಸ್ ಹಾಗೆ ನೋಡಿದ್ರೆ ಆ ದಾರಿಯಲ್ಲಿ 100 ಮನೆ ಇದೆ. ಹಿಂಗೆ ಹೋಗಬೇಕಾದ್ರೆ ಈ ಕೇರಳದಿಂದ ಅಲ್ಲಿವರೆಗೆ ಬರಬೇಕು ಅಂದರೆ ಸಾಕಷ್ಟು ಮನೆಗಳಿರ್ಬೋದು. ಸೊ ಬೇಸಿಕ್ಲಿ ಒಂದು ಮುಖ ಪರಿಚಯದ ಮೇಲೆ ಇಂಥವ್ರ ಮನೇಲಿ ಇರ್ಬೋದು ಅನ್ನೋ ಉದ್ದೇಶಕ್ಕೆ ಮಾಡಿರ್ಬೋದು ಅಷ್ಟೇ. ಇನ್ಫ್ಯಾಕ್ಟ್ ದೇ ಮೈಟ್ ಹ್ಯಾವ್ ಥಾಟ್ ಅಬೌಟ್ ಅದರ್ ಹೌಸಸ್ ಆಲ್ಸೋ, ಬಟ್ ಯಾವುದು ವರ್ಕೌಟ್ ಆಗುತ್ತೆ ಅಂತ ದೇ ಮಸ್ಟ್ ಹ್ಯಾವ್ ಥಾಟ್ ಆ್ಯಂಡ್ ಫೈನಲಿ ಅಟೆಂಪ್ಟೆಡ್. ಸರ್, ಈಗ ಪುತ್ತೂರು ಅತಿ ಹೆಚ್ಚು ಕೇರಳದ ಗಡಿಭಾಗವನ್ನು ಹೊಂದಿರುವಂಥ ಜಾಗ. ಈಗ ಅಂತಾರಾಜ್ಯ ಕಳ್ಳರು ಸುಲಭವಾಗಿ ಎಸ್ಕೇಪ್ ಆಗಲಿಕ್ಕೆ ಇಲ್ಲಿಂದಲೇ ಅಡಗುದಾಣ ಕೂಡ ಇದೆ. ಇದೇ ಆಗುತ್ತೆ. ಇದರ ಬಗ್ಗೆ ಏನು ಹೇಳ್ತೀರಿ? ಕ್ರಮಗಳೇನಾದ್ರು ಇದೆಯಾ? ಈಗ ಸರ್ ಉದಾಹರಣೆಗೆ ಇಲ್ಲಿಯೂ ಗಡಿಭಾಗದಲ್ಲಿಯೂ ಎಲ್ಲಿಯೂ ಸರಿಯಾದ ವ್ಯವಸ್ಥೆ ಇಲ್ಲ. ರಸ್ತೆಗಳಿಗೂ ಸುಳ್ಯಬದ ಮೇಲೆ CC ಕ್ಯಾಮರಾ ಪ್ರೈವೇಟ್ ಇದೆ, ಅದು ಸರಿ ಇಲ್ಲ. ಈಚೆ ಕಡೆ ಇರುವಂಥದ್ದು ಸರಿ ಇಲ್ಲ, ಹಬ್ಬದಲ್ಲೂ ಸರಿ ಇಲ್ಲ. ನೋ, ಕರೆಕ್ಟ್ ಇದೆ ಒಂದು ಹೇಳೋದು ತಾವು. ಯಾಕೆಂದರೆ ನಮಗೆ ಈ ಥರ ಗಡಿ ಭಾಗ ಇರೋದ್ರಿಂದ ಕ್ರಾಸ್ ಬಾರ್ಡರ್ ಕ್ರೈಮ್ಸ್ ಏನಾಗುತ್ತೆ ಅದನ್ನು ಪತ್ತೆ ಹಚ್ಚೋದ್ರಲ್ಲಿ ಈ ಥರ ಪ್ರಾಪರ್ ಒಂದು ಕ್ಯಾಮ್ರಾಸ್ ಎಲ್ಲ ಇದ್ದರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಅಸ್. ಆ ವಿಷಯದಲ್ಲಿ ಆಲ್ರೆಡಿ ವಿ ಆರ್ ಟ್ರೈಂಗ್ ಟು ಪುಟ್ ಅಪ್ ಸಮ್ ಕ್ಯಾಮ್ರಾಸ್. ಇದಕ್ಕೆ ಏನು ಬೇಕಾಗುತ್ತೆ ಅದ್ರ ಬಗ್ಗೆ ಎಲ್ಲ ಕೂಡ ವಿಚಾರ ಮಾಡಿ ಸೂಕ್ತವಾದ ಫಂಡ್ ತರಿಸ್ಕೊಂಡು ಹಾಕೋ ವ್ಯವಸ್ಥೆ ಮಾಡ್ತಾಯಿದ್ವಿ. ಬಿಕಾಸ್ ಆ್ಯಸ್ ಯು ಸೆಡ್, ಈ ಗಡಿ ಭಾಗದಲ್ಲಿ ನಮಗೆ ಪ್ರೈವೇಟ್ ಕ್ಯಾಮ್ರಾಸ್ ಹೆಲ್ಪ್ ಆಗಲ್ಲ. ಸಮ್ RTO ಅವರು, ಕೇರಳ RTO ಅವರು ಕೆಲವು ಹಾಕಿದ್ದಾರೆ. ಆ್ಯಂಡ್ ನಮ್ಮ ಕಡೆನೂ ಕೆಲವು ಕ್ಯಾಮ್ರಾ ಇದೆ, ಬಟ್ ನಾಟ್ ಹೈ ಎಂಡ್ ಕ್ಯಾಮ್ರಾಸ್, ದಟ್ ಈಸ್ ಲೈಕ್ ANPR, ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಕ್ಯಾಮ್ರಾಸ್ ಅಂಥದ್ದು ಹಾಕೋ ಅವಶ್ಯಕತೆ ಇದೆ. ಸೊ ಅದಕ್ಕೆ ಸೂಕ್ತವಾಗಿ ವಿ ವಿಲ್ ಗೆಟ್ ದಟ್ ಡನ್.
ಯಾಕಂದರೆ ಆ ಕ್ಯಾಮ್ರಾಸ್ ಹಾಕಿದ್ರೆ ಯಾವುದೇ ವೆಹಿಕಲ್ ಪಾಸ್ ಆದರೆ ಎಲ್ಲ ಕೂಡ ನಮಗೆ ಒಂದು ಕಂಟ್ರೋಲ್ ಸಿಗುತ್ತೆ. ಸೊ ಅಂಥದ್ದು ಹಾಕ್ಸೋ ಇದು ಕೂಡ ಯೋಚನೆಯಲ್ಲಿ ವಿ ಆರ್ ಡೂಯಿಂಗ್. ಕ್ರೈಮ್ ನ್ಯೂಸ್ಗೆಲ್ಲ ಬರ್ತಾ ಇದೆ ಅಂದರೆ ಡಿಸ್ಟಿಕ್ ಇದರಲ್ಲಿ, ಅಂದರೆ ಅದನ್ನು ಅಪ್ಲೋಡ್ ಮಾಡೋದು 11 ಗಂಟೆ ನಂತರ. ಈಗ ನಮಗೆ ಏನು ಯೂಸ್ ಆಗೋದಿಲ್ಲ ಅದು. ಈಗ ಬೆಳಿಗ್ಗೆ ನಿಮಗೆ ಆದಷ್ಟು ಬೇಗ ಹಾಕ್ತಾ ಇದ್ದಾರಲ್ಲ. 11 ಗಂಟೆ ಈಗ 2 ದಿವಸ 11 ಗಂಟೆ ಅಪ್ಡೇಟ್ ಆಗಿ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.